ಚೋಟಮಗಳೂರು ಲಯನ್ಸ್ ಕ್ಲಬ್ದ ವತಿರ್ದು ಕೊಲ್ಯ ಶ್ರೀ ರಾಮಾನಂದಾಶ್ರಮ ಶಾಲಾ ಹಳೆ ವಿದ್ಯಾರ್ಥಿ ಸಂಘ ಕೊಲ್ಯ ಮೂಕಾಂಬಿಕಾ ಕ್ಷೇತ್ರದ ಆಡಳಿತ ಮಂಡಳಿ ಅಂಗನವಾಡಿ ಕೇಂದ್ರದ ಸಹಕಾರಡು ಅಟಣೆ ಮಲ್ತಿನ ಸ್ವಾತಂತ್ರ್ಯೋತ್ಸವಡು ಚೋಟಮಗಳೂರು ಲಯನ್ಸ್ ಕ್ಲಬ್ದ ಅಧ್ಯಕ್ಷರು ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಲಯನ್ ಹರಿಣಾಕ್ಷಿ ಕೊಲ್ಯ ಧ್ವಜಾರೋಹಣ ನಡಪಾದ ಸ್ವಾತಂತ್ರ್ಯೋತ್ಸವದ ಶುಭಾಶಯ ತಿಳಿಪಾಯಿರು. सदा बरसाने वाला वीरों को हर्षाने वाला मातृभूमि का तनु मन सारा मातृभूमि का तनु मन सारा झंडा ऊंचा रहे हमारा शान न इसकी जाने पाए चाहे जानवर ही जाए विश्व तब होवे प्रणपूर्ण हमारा झंडा ऊंचा रहे हमारा. ಎಲ್ಲ ಮೆಂಬರ್ಸ್ಗಳಿಗೆ 74ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ನಮ್ಮ ಭಾರತ ದೇಶದ ಎಲ್ಲ ನಾಗರಿಕರಿಗೆ ಪ್ರಮುಖವಾದ ದಿನ. 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. ಅದು ಬ್ರಿಟಿಷರ ದಾಸ್ಯದಿಂದ ಬಿಡುಗಡೆ ಹೊಂದಿದ ದಿನ. ಈ ಒಂದು ಸವಿ ನೆನಪಿಗಾಗಿ ಈ ದಿನವನ್ನು ನಾವು ಬಹಳ ಸಂಭ್ರಮದಿಂದ ಎಲ್ಲ ಕಡೆಗಳಲ್ಲಿ ಬಹಳ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಇದಕ್ಕೆ ಕಾರಣಕರ್ತರು ನಾವೀಗ ಇವತ್ತು ಸಂಭ್ರಮದಿಂದ ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಇದಕ್ಕೆ ಕಾರಣಕರ್ತರು ನಮ್ಮ ಹಿಂದಿನ ಸ್ವಾತಂತ್ರ್ಯ ಹೋರಾಟಗಾರರು. ಅವರು ತಮ್ಮ ಜೀವವನ್ನೇ ಮನೆ ಮಠ ಎಲ್ಲ ಬಿಟ್ಟು ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವವನ್ನು ಬಲಿದಾನಗೈದವರು. ಅದರ ಹಿಂದೆ ಅನೇಕ ಲಕ್ಷಾಂತರ ದೇಶ ಪ್ರೇಮಿಗಳು ಕೂಡ ತೆರೆಮರೆಯಲ್ಲಿದ್ದುಕೊಂಡು ನಾವು ಬರೀ ಸ್ವಾತಂತ್ರ್ಯ ಹೋರಾಟಗಾರರಂದರೆ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸು ಭಗತ್ ಸಿಂಗ್ ಈ ಹೆಸರನ್ನೇ ಹೇಳ್ತೇವೆ. ಆದರೆ ಅದರ ಹಿಂದೆ ತೆರೆಮರೆಯ ಹಿಂದೆ ಅನೇಕ ದೇಶ ಪ್ರೇಮಿಗಳು ತಮ್ಮ ಮನೆ ಮಠ ಸಂಸಾರ ಎಲ್ಲವನ್ನು ದೇಶಕ್ಕಾಗಿ ತ್ಯಾಗ ಮಾಡಿ ಬಲಿದಾನಗೈದರು. ಆ ಒಂದು ನಿಟ್ಟಿನಲ್ಲಿ ನಾವು ಅವರನ್ನು ನಾವು ಸ್ಮರಿಸೋದು ಆದ್ಯ ಕರ್ತವ್ಯವಾಗಿದೆ. ಹಾಗೆಯೇ ಈಗ ನಮ್ಮ ದೇಶದಲ್ಲಿ ಈ ಬಿಸಿಲು ಮಳೆ ಗಾಳಿ ಎನ್ನದೇ ನಮ್ಮ ರಕ್ಷಣೆಗಾಗಿ ಹಗಲಿರುಳು ನಮ್ಮ ರಕ್ಷಣೆಗಾಗಿ ದೇಶದ ಗಡಿಯಲ್ಲಿ ನಿಂತುಕೊಂಡು ನಮ್ಮನ್ನು ಕಾಯ್ತಾ ಇದ್ದಾರೆ ಸೈನಿಕರು. ಅವರಿಗೂ ಕೂಡ ನಾವು ಇವತ್ತು ನಮ್ಮ ನಮನಗಳನ್ನು ಸಲ್ಲಿಸುತ್ತಾ ನಿವೃತ್ತ ಸೇನಾನಿ ಚೋಟಮಗಳೂರು ಲಯನ್ಸ್ ಕ್ಲಬ್ದ ಮಾಜಿ ಅಧ್ಯಕ್ಷರು ಲಯನ್ ಕೆಸಿ ನಾರಾಯಣನ್, ದೇವಸ್ಥಾನ ಆಡಳಿತ ಮಂಡಳಿ ಕಾರ್ಯದರ್ಶಿ ಶ್ರೀ ವಿ ನಾರಾಯಣ್ ಕುಂಪಲ ಸ್ವಾತಂತ್ರ್ಯೋತ್ಸವ ಆಚರಣೆದ ಮಹತ್ವವನ್ನು ತಿಳಿಪಾಯಿರು. ಕೊರೋನಾ ಮಹಾಮಾರಿಯಿಂದಾಗಿ ಈ ಬಾರಿಯ ಸ್ವಾತಂತ್ರ್ಯೋತ್ಸವವನ್ನು ಸರಳವಾಗಿ ಆಚರಿಸಬೇಕೆಂಬ ಸರ್ಕಾರದ ಸುತ್ತೋಲೆಯ ಮೇರೆಗೆ ಶಾಲೆಯಲ್ಲಿ ಮಕ್ಕಳಿಲ್ಲದ ಸ್ವಾತಂತ್ರ್ಯೋತ್ಸವಕ್ಕೆ ನಾವೊಂದು ಸೇರಿದ್ದೇವೆ. ಸ್ವಾತಂತ್ರ್ಯೋತ್ಸವ ಅಂತ ಹೇಳಿದಾಗ ಅನೇಕರಿಗೆ ಹಬ್ಬ, ಅನೇಕರಿಗೆ ಒಂದು ರೀತಿಯಲ್ಲಿ ಪ್ರಾಣಾರ್ಪಣೆಗೈದವರ ಒಂದು ಸ್ಮರಣೆಯ ದಿನ. ಅವರು ಹೇಳಿದರು ಅರಣ್ಯಕ್ಕ, ಮುಂಚೂಣಿಯಲ್ಲಿ ಒಂದಷ್ಟು ನಾಯಕರು ಕಂಡರೆ ತೆರೆಮರೆಯಲ್ಲಿ 2 ಲಕ್ಷಕ್ಕಿಂತಲೂ ಹೆಚ್ಚು ಜನ ಸ್ವಾತಂತ್ರ್ಯದ ಹೋರಾಟದಲ್ಲಿ ಪ್ರಾಣಾರ್ಪಣೆ ಮಾಡಿದ್ದಾರೆ. ದೇಶಕ್ಕಾಗಿ ಒಂದಷ್ಟು ತಮ್ಮ ಕೈಲಾದ ಕೆಲಸವನ್ನು ಮಾಡಿದ್ದಾರೆ. ಅದು ಬರಹದ ಮೂಲಕ ಇರಬಹುದು, ಜಾಗೃತಿಯ ಮೂಲಕ ಇರಬಹುದು, ಅಥವಾ ಕರಿನೀರಿನಂಥ ಶಿಕ್ಷೆಯನ್ನು ಅನುಭವಿಸಿ. ಉದಾಹರಣೆ ಹೇಳೋದಿದ್ರೆ ವಿನಾಯಕ ದಾಮೋದರ್ ಸಾವರ್ಕರ್ ಅವರು 2 ಬಾರಿಯ ಕರಿನೀರಿನ ಶಿಕ್ಷೆಯನ್ನು ಅನುಭವಿಸಿದವರು ಬಹುಶಃ ಜಗತ್ತಿನಲ್ಲಿ ಮೊಟ್ಟ ಮೊದಲ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಂತೇಳಿ ಹೇಳ್ಬೋದು. ಆದರೆ ದುರಂತ ಏನಂತ ಹೇಳಿದರೆ ಅಂತಹ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೂಡ ಇವತ್ತು ಅವಮಾನವಾಗುವ ರೀತಿಯಲ್ಲಿ ನಾವು ವರ್ತಿಸ್ತಿದ್ದೇವೆ. ಇದಕ್ಕಾಗಿ ಅವರ ಪ್ರಾಣಾರ್ಪಣೆ ಆಯಿತೆ. ಸ್ವಾತಂತ್ರ್ಯ ನಮಗೆ ಸಿಕ್ಕಿದ್ದು ಇದಕ್ಕಾಗಿ. ನಮಗೆ ನಾಲಿಗೆ ಇದೆ, ಏನು ಬೇಕಿದ್ರೆ ಹೇಳೋ ಸ್ವಾತಂತ್ರ್ಯ ಇದೆ ಎಂಬ ಒಂದು ನಿಟ್ಟಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ಈ ರೀತಿ ಅವಮಾನಿಸುವುದು ಎಷ್ಟು ಸರಿ? ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಪ್ರತಿಮ ಭಕ್ತ ಸ್ವಾತಂತ್ರ್ಯ ಹೋರಾಟಗಾರ. ಇವತ್ತಿಗೆ ಅವರ ಸಾವು ನಿಗೂಢವಾಗಿದೆ. ಈ ಎಲ್ಲದರ ಹಿಂದಿರತಕ್ಕಂಥ ಒಂದು ಷಡ್ಯಂತ್ರ ಯಾವುದಿದೆ ಅದು ಜನರಿಗೆ ಗೊತ್ತಾಗಬೇಕಲ್ವೇ? ಬ್ರಿಟಿಷರು ಹೋದರು, ಆದರೆ ಅವರ ಒಡೆದಾಳುವ ನೀತಿ ನಮ್ಮನ್ನು ಇವತ್ತಿಗೂ ಕಾಡ್ತಾ ಇದೆ. ಇವತ್ತಿಗೂ ಅದೇ ಮುಂದುವರಿತಿದೆ ಆ ಬ್ರಿಟಿಷ್ ಮಾನಸಿಕ ಸ್ಥಿತಿ.
ಅದನ್ನು ನಾವು ದೂರ ಮಾಡಬೇಕಾಗಿದೆ. ಮಾತ್ರ ಅಲ್ಲ, ನಮ್ಮ ಇಂದಿನ ಪೀಳಿಗೆ ಯೋಚನೆ ಮಾಡಬೇಕು. ನಾವೇನೋ ಇವತ್ತು ಸ್ವಾತಂತ್ರ್ಯ ಗಳಿಸಿದ್ದೇವೆ, ನಮಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಭಾಗವಹಿಸುವಂಥ ಅವಕಾಶ ಸಿಗಲಿಲ್ಲ ಅಥವಾ ಪ್ರಾಣಾರ್ಪಣೆ ಮಾಡುವಂಥ ಅವಕಾಶ ಸಿಗಲಿಲ್ಲ. ಗಳಿಸಿದಂಥ ಸ್ವಾತಂತ್ರ್ಯ ಉಳಿಸುವ ರೀತಿ ಏನು? ಬೇಕಾಬಿಟ್ಟು ವಾಹನಗಳಲ್ಲಿ ಓಡಾಡಿ ಯಾರ್ಯಾರ್ದು ಅಮಾಯಕರ ಪ್ರಾಣಕ್ಕೆ ಸಂಚಕಾರ ಸಿಗುವುದಕ್ಕಾಗಿ ಮಾಡೋದಕ್ಕಾಗಿ ನಮಗೆ ಸಿಕ್ಕಿದ ಸ್ವಾತಂತ್ರ್ಯವೇ? ಅಥವಾ ಒಂದಷ್ಟು ಸ್ವಾತಂತ್ರ್ಯದ ಹೆಸರಿನಲ್ಲಿ ಕುಡಿದು ಮೈಮರೆತು ಏನೇನೋ ಅವಾಂತರಗಳನ್ನು ಮಾಡಲಿಕ್ಕೆ ಸಿಕ್ಕಿದಂಥ ಸ್ವಾತಂತ್ರ್ಯವೇ? ಪ್ರಶ್ನೆ ಮಾಡಬೇಕಲ್ವೇ? ಇವತ್ತಿನ ವಿದ್ಯಾರ್ಥಿಗಳನ್ನು ಗಮನಿಸಿ, ಅಥವಾ ಶಾಲೆ ಬಿಟ್ಟ ನಂತರ ನಾವು ಸ್ವಾತಂತ್ರ್ಯ ಹೆಸರಿನಲ್ಲಿ ಆದರೂ ನಮ್ಮ ಜನ ಒಟ್ಟು ಸೇರುವಂಥ ಸಂದರ್ಭ ಇದೆ. ವರ್ಷದಲ್ಲಿ 2 ಬಾರಿಯಲ್ಲಿ ಒಂದು ಸರ್ತಿಯಾದರೂ ನಾವು ರಾಷ್ಟ್ರಧ್ವಜಕ್ಕೆ ಗೌರವಾರ್ಪಣೆ ಅಥವಾ ಒಂದು ಸೆಲ್ಯೂಟ್ ಕೊಡುವಂಥ ಮನಸ್ಥಿತಿ ನಮ್ಮಲ್ಲಿ ಇದೆ ಅಂತ ಕೇಳಿದರೆ ಬಹುಶಃ ತುಂಬ ಕಡಿಮೆ ಸಂಖ್ಯೆಯಲ್ಲಿ ನಾವು ಇಲ್ಲಿ ಸೇರಿದ್ದೇವೆ. ಈ ವರ್ಷ ಕೊರೋನಾ ಇರ್ಬೋದು, ಆದರೆ ಇದಕ್ಕಿಂತ ಮೊದಲು ಅಥವಾ ಇನ್ನೂ ಯೋಚನೆ ಮಾಡಬೇಕು. ನಮ್ಮ ಬಂಧುಗಳಿಗೆ ತಿಳಿಸಬೇಕು, ನಮ್ಮ ಮನೆಯವರಿಗೆ ಕೂಡ ತಿಳಿಸಬೇಕು. ಸ್ವಾತಂತ್ರ್ಯದ ದಿನ ಆದರೂ ಕೂಡ ನಾವು ಆ ಧ್ವಜಕ್ಕೆ ಗೌರವ ಸಲ್ಲಿಸುವ ನೆಲೆಯಲ್ಲಿ ಏನೇ ಇರಲಿ, ರಾಷ್ಟ್ರ ಒಮ್ಮೆ ಸ್ವೀಕಾರ ಮಾಡಿ ಆಗಿದೆ ತ್ರಿವರ್ಣ ಧ್ವಜ, ಅದಕ್ಕೆ ನಾವು ಗೌರವ ಕೊಡೋ ನೆಲೆಯಲ್ಲಿ ಸ್ವಾತಂತ್ರ್ಯೋತ್ಸವದಲ್ಲಿ ಪಾಲ್ಗೊಳ್ಬೇಕು. ಮಾತ್ರ ಅಲ್ಲ, ನಾವಿವತ್ತು ಅವಮಾನ ಎಲ್ಲಿಯವರೆಗೆ ಮಾಡ್ತಿದ್ದೇವೆ ಅಂತ ಹೇಳಿದರೆ ನಮ್ಮ ಗಡಿ ಕಾಯುವಂಥ ಸೈನಿಕರನ್ನು ಕೂಡ ಅವಮಾನಿಸುವಷ್ಟರ ಮಟ್ಟಿಗೆ ನಮಗೆ ನಮ್ಮ ನಾಲಿಗೆಗೆ ನಾವು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇವೆ. ದೇಶದ ಸೈನಿಕರು ಅವರು ಹೇಳಿದಾಗೆ ಚಳಿ, ಮಳೆ, ಬಿಸಿಲು, ಅದರಲ್ಲೂ -40 45 ಡಿಗ್ರಿವರೆಗೆ ಇರುವಂಥ ಸಿಯಾಚಿನ್ ಅಂತ ನಿರ್ಗಲ್ಲು, ಹಿಮಾಲಯದ ಅಥವಾ ಹಿಮಗಲ್ಲು ಅಂಥ ಪ್ರದೇಶದಲ್ಲಿ ಕೂಡ ನಮ್ಮ ಗಡಿಯನ್ನು ಕಾಯ್ತಿರುವ ಸೈನಿಕರನ್ನು ಅವಮಾನಿಸುವುದು, ಅದು ಎಷ್ಟರ ಮಟ್ಟಿಗಿನ ಸ್ವಾತಂತ್ರ್ಯ ಅಂತೇಳಿ ನಮ್ಮನ್ನು ನಾವು ಆತ್ಮವಿಮರ್ಶೆ ಮಾಡಬೇಕು. ಅನೇಕ ಮಂದಿ ಸ್ವಾತಂತ್ರ್ಯದ ನಂತರ ಕೂಡ ದೇಶ ಕಾಯುವ ನಿಟ್ಟಿನಲ್ಲಿ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ್ದಾರೆ. ಅವರೆಲ್ಲರನ್ನು ಸ್ಮರಿಸುತ್ತಾ, ಯಾಕಂತೇಳಿದರೆ ಹೆಸರು ಹೇಳಿದರೆ ಆಗಲೇ ಹೇಳಿದಾಗ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ. ಮಾತ್ರ ಅಲ್ಲ, ಸ್ವಾತಂತ್ರ್ಯದ ಮುನ್ನಾ ದಿನ ಭಾರತ ಅಖಂಡವಾಗಿತ್ತು, ಅದನ್ನು ತ್ರಿಖಂಡ ಮಾಡಿದರು. ಆ ಸಂದರ್ಭದಲ್ಲಿ ಆ ಒಂದೇ ರಾತ್ರಿಯಲ್ಲಿ ಸುಮಾರು 16 ಲಕ್ಷಕ್ಕಿಂತ ಹೆಚ್ಚು ಜನ ತಮ್ಮ ಮಾನ ಪ್ರಾಣ ಎಲ್ಲವನ್ನು ಕಳ್ಕೊಂಡು ಬಿಟ್ಟು ಬೀದಿಯಲ್ಲಿ ಬಿದ್ದರು. ಒಂದು ಕಡೆ ದೆಹಲಿಯ ಕೆಂಪುಕೋಟೆಯಲ್ಲಿ ರಾಷ್ಟ್ರ ಧ್ವಜಾರೋಹಣ ಆದರೆ, ಮತ್ತೊಂದು ಪಕ್ಕದ ದೆಹಲಿಯಲ್ಲಿ ಇರತಕ್ಕಂಥ ರಾಮಲೀಲಾ ಮೈದಾನದಲ್ಲಿ ನಿರಾಶ್ರಿತರ ಸಂಖ್ಯೆಯೇ 2 ಲಕ್ಷ ಇತ್ತು. ಪಶ್ಚಿಮ ಪಾಕಿಸ್ತಾನ ಮತ್ತು ಪೂರ್ವ ಪಾಕಿಸ್ತಾನ 2 ಕಡೆಯಿಂದ ಬಂದಿರತಕ್ಕಂಥ ಎಲ್ಲ ರೈಲು ಬೋಗಿಗಳಲ್ಲಿ ಲಕ್ಷಾಂತರ ಜನರ ಹೆಣ, ಅದು ಹೆಂಗಸರಿರ್ಬೋದು, ಮಕ್ಕಳದಿರ್ಬೋದು, ಹಿರಿಯರದಿರ್ಬೋದು, ಯುವಕರದಿರ್ಬೋದು, ಎಲ್ಲರ ಹೆಣ ರಾಶಿ ರಾಶಿ ಭಾರತಕ್ಕೆ ಬಂದು ಬಿದ್ದಿತ್ತು. ಒಂದು ಸ್ವಾತಂತ್ರ್ಯ ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಎಂಬುದನ್ನು ಕೂಡ ನಾವು ಇಲ್ಲಿ ನೆನಪು ಮಾಡ್ತಾ, ಅಗಲಿದ ಎಲ್ಲರಿಗೂ ನಮ್ಮ ಅವರೊಂದು ಸ್ಮರಣೆ ಖಂಡಿತ ಇದೆ. ಅದೇ ರೀತಿ ಇನ್ನು ಮುಂದಕ್ಕಾದರೂ ನಮ್ಮ ದೇಶ ವಿಶ್ವಗುರು ಆಗಲಿ ಅಂತ ಹಾರೈಸ್ತಾ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂತ ಹೇಳಿದರೆ ಸ್ವಾತಂತ್ರ್ಯ ಉತ್ಸವ ಇದೊಂದು ಉತ್ಸವವಾಗಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಯಾಕೆ? ಇದರ ಹಿನ್ನೆಲೆ ಏನು ಎಲ್ಲರಿಗೂ ಗೊತ್ತಿರೋ ವಿಷಯ, ಮಕ್ಕಳಿಗೆಲ್ಲ ಟೀಚರ್ಸ್ ಹೇಳಿಕೊಟ್ಟಿರ್ಬೋದು, ಸಾರ್ವಜನಿಕರಿಗೆಲ್ಲ ವರ್ಷಂಪ್ರತಿ ಇದನ್ನು ಮಾಡುವಾಗ ಅದರ ಬಗ್ಗೆ ತುಂಬ ತಿಳುವಳಿಕೆ ಆಗಿರ್ಬೋದು. ನನಗೆ ಅನ್ನಿಸ್ತೆ ಇದರಲ್ಲಿ ಒಂದು 2-3 ಜನನ್ನು ಬಿಟ್ಟು ಬಾಕಿ ಯಾರೂ ಕೂಡ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗುವಾಗ ಆ ಅರ್ಧರಾತ್ರಿಯಲ್ಲಿ ಎದ್ದು ನಮಗೆ ಸ್ವಾತಂತ್ರ್ಯ ಸಿಗ್ತಾ ಇದೆ ಅಂತೇಳಿ ಖುಷಿಪಟ್ಟಿರುವವರು ಇದರಲ್ಲಿ ಯಾರೂ ಕಾಣ್ತಾ ಇಲ್ಲ. ಒಂದು ನಾರಾಯಣ ಇದ್ದಾರೆ ಅಂತ ಗೊತ್ತಿಲ್ಲ, ಬೇರೆ ಯಾರೂ ಇಲ್ಲ. ಸೊ ಯಾಕೆ ಇದು ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಗುಲಾಮ್ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ, ಗುಲಾಮಗಿರಿ ಅಂತ ಹೇಳಿದ್ರೆ ಗೊತ್ತಿಲ್ಲ. ಯಾಕಂದರೆ ನಮ್ಮ ಪೂರ್ವಜರು ಅದೆಲ್ಲ ಅನುಭವಿಸಿರುವವರು, ಅವ್ರಿಗೆ ಗೊತ್ತಿದೆ. ನಿಮಗೊಂದು ರೋಡಿನ ಮೇಲೆ ನಡ್ಕೊಂಡು ಹೋಗಲಿಕ್ಕಿರೋ ರೈಟ್ ನಿಮಗಿಲ್ಲ, ನಿಮಗೆಲ್ಲಾದರೂ ಒಂದು ಹೋಟ್ಲಲ್ಲಿ ಹೋಗಿ ಚಹಾ ಕುಡಿಯೋ ಒಂದು ರೈಟ್ ನಿಮಗಿಲ್ಲ, ಒಂದು ಶಾಲೆಗೆ ಹೋಗೋ ರೈಟ್ ನಿಮಗಿಲ್ಲ. ಅದು ಅಂಗ್ರೇಜಿ ಹೇಳಿದಂಗೆ, ಅವರು ಇಂಗ್ಲೀಷ್ ಪೀಪಲ್ ಹೇಳಿದಂಗೆ ನೀವು ಶಾಲೆಗೆ ಹೋಗ್ಬೋದು, ಅದು ಬಿಟ್ಟು ನಿಮ್ಮ ಇಷ್ಟಕ್ಕೆ ಹೋಗಂಗಿಲ್ಲ. ನಿಮ್ಮ ಮನೆಯಲ್ಲಿಯೂ ಕೂಡ ಬಂದು ನಿಮ್ಮನ್ನು ಎಳ್ಕೊಂಡು ಬಂದು ಕೆಲಸ ಮಾಡಿಸುವ ಕೆಪಾಸಿಟಿ ಅವರಿಗೆ. ಒಂದು ಕಾಲದಲ್ಲಿ ನಮ್ಮ ರಾಷ್ಟ್ರಕ್ಕೆ ಸೋನೆ ಕಿ ಚಿಡಿಯಾ ಅಂತ ಒಂದು ಹೆಸರಿತ್ತು. ಸೋನೆ ಕಿ ಚಿಡಿಯಾ
ಯಾಕಂದರೆ ಅಷ್ಟೊಂದು ಪ್ರಭಾವ, ಅಷ್ಟೊಂದು ರಿಸೋರ್ಸಸ್ ನಮ್ಮಲ್ಲಿತ್ತು. ಆ ರಿಸೋರ್ಸನ್ನೆಲ್ಲ ಪಾರ್ಸಿಗಳು, ಅಂಗ್ರೇಜಿ ಮತ್ತು ಮುಗಳವರು, ಅಫ್ಘಾನಿಸ್ ಎಲ್ಲರೂ ಬಂದು ಇರುವ ಆ ರಿಸೋರ್ಸನ್ನೆಲ್ಲ ದೋಚಿಕೊಂಡು ಹೋದರು, ಕಳ್ಳತನ ಮಾಡಿ ಹೋದರು. ಬಟ್ ಅಂದರೂ ಕೂಡ ನಾವು ಹಿಂದಿರುಗಿ ನೋಡಲಿಲ್ಲ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ನಮ್ಮ ರಾಷ್ಟ್ರದ ಬಗ್ಗೆ ಒಂದು ನೆನಪು ಮಾಡಿಕೊಳ್ಳಿ, ಏನಿಲ್ಲ, ಒಂದು ಮಗು ಹುಟ್ಟಿ ಬಿದ್ದಂಗೆ. ಅಲ್ಲಿಂದ ನಾವು ಇಷ್ಟು ಮುಂದೆ ಬರಬೇಕು ಅಂತ ಹೇಳಿದ್ರೆ ನಾವೆಲ್ಲ ಅಕ್ಷೀಣ ಪ್ರಯತ್ನ ಮಾಡಿದ್ದೀವಿ, ಮಾಡಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಹಳೆಯದನ್ನು ನೋಡಿ ನಾವು ದುಃಖ ಪಡುವ ಅವಶ್ಯಕತೆ ಇಲ್ಲ. ನಾವು ಮುಂದೆ ನಾವೇನು ಮಾಡಬೇಕು ಅದರ ಬಗ್ಗೆ ಚಿಂತನೆ ಮಾಡಬೇಕು, ಚಿಂತನೆ ಮಾಡಬೇಕು. ಅದರ ಬಗ್ಗೆ ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಒಬ್ಬರೊಬ್ಬರು ಕೂಡ ನಮ್ಮ ಜವಾಬ್ದಾರಿ ಏನು, ಆ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ನಾವು ಮಾಡಿದರೆ ಎಲ್ಲವೂ ಸರಿ ಹೋಗುತ್ತೆ. ಹಳೆಯ ಸೋನೆಕಿ ಚಿಡಿ ಆಗಲಿಕ್ಕೆ ಇನ್ನೇನು ತುಂಬ ವರ್ಷ ಏನು ಬೇಕಾಗಿಲ್ಲ, ಜಾಸ್ತಿ ಅಂದರೆ 10 ವರ್ಷ. 10 ವರ್ಷದಲ್ಲಿ ಅದೇ ಆ ಗಾಂಭೀರ್ಯದ ಆಗಿರುವ ಭಾರತವನ್ನು ಕಟ್ಟಿ ಬೆಳೆಸಲಿಕ್ಕೆ ನಮ್ಮಿಂದ ಸಾಧ್ಯ ಉಂಟು. ಬಟ್ ಒಬ್ಬರೊಬ್ಬರೂ ಕೂಡ ಅದಕ್ಕೆ ಹಣ ತೊಟ್ಟು ಮಾಡಬೇಕು, ಅವರವರ ಕೆಲಸ ಮಾಡಬೇಕು, ಬೇರೆ ಯಾರ್ದು ಮಾಡಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು. ಅವರವರ ಆ ಜವಾಬ್ದಾರಿಯನ್ನು ಅರಿತುಕೊಂಡು ಮಾಡಿದರೆ ಖಂಡಿತ ಆಗಲಿಕ್ಕೆ ಸಾಧ್ಯ ಉಂಟು. ಇವರೆಲ್ಲ ಬಂದು ಇಲ್ಲಿ ತೊಗೊಂಡೋಗಿ ನಿಮಗೆಲ್ಲ ಗೊತ್ತಿರಬಹುದು, ಇವತ್ತು ಕೂಡ ನಮ್ಮ ಕೋಹಿನೂರ್ ರತ್ನ ಅಂತ ಹೇಳೋದು ಬ್ರಿಟನಲ್ಲಿ ಅಲ್ಲಿ ಶೋಕೇಸಲ್ಲಿ ಇಟ್ಕೊಂಡಿದ್ದಾರೆ, ವಾಪಸ್ ಕೊಡ್ತಾ ಇಲ್ಲ. ಅಂದರೂ ಕೂಡ ಇವತ್ತು ಇಡೀ ಬ್ರಿಟನನ್ನು ತಗೊಳ್ಳುವ ಕೆಪಾಸಿಟಿ ನಮಗಿದೆ. ದುಡ್ಡು ಕೊಟ್ಟು ತಗೋಬೇಕಾ? ನಮ್ಮ ಅನಂತ ಪದ್ಮನಾಭ ಕ್ಷೇತ್ರದಲ್ಲಿ ಇರುವ ನಿಧಿಯನ್ನು ತೆಗೆದರೆ ಸಾಕು, ಗ್ರೇಟ್ ಬ್ರಿಟನ್ ಹಾಗೆ ಪರ್ಚೇಸ್ ಮಾಡ್ಬೋದು. ಅಷ್ಟು ನಿಧಿಗಳು ನಮ್ಮಲ್ಲಿ ಈಗಲೂ ಉಂಟು, ಇಲ್ಲ ಅಂತಲ್ಲ. ಬಟ್ ಅದನ್ನೆಲ್ಲ ಅದಕ್ಕಾಗಿ ಇಟ್ಟಿರೋದಲ್ಲ, ಅದನ್ನು ಮುಟ್ಟಕ್ಕೂ ಆಗೋದಿಲ್ಲ. ಅದಕ್ಕೆ ದೇವರ ಕಾವಲು, ಅಲ್ಲಿ ಸರ್ಪಗಳಲ್ಲಿ ನಿಂತಿರ್ತವೆ, ಒಳಗಡೆ ಯಾರನ್ನೂ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅದೆಲ್ಲ ನೇರವಾಗಿರುವ ದಾರಿಯಲ್ಲಿ ಮಾಡಿರುವ ಆ ಸ್ವತ್ತುಗಳು, ಅದನ್ನೇನು ಮಾಡೋಕ್ಕಾಗಲ್ಲ. ಹಾಗಾಗಿ ನಮ್ಮ ರಾಷ್ಟ್ರ ಇವತ್ತು ಕೂಡ ನಾವು ದರಿದ್ರ ರಾಷ್ಟ್ರ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಒಂದು ರಾಷ್ಟ್ರದ ಹಿಂದೆ ಬೆನ್ನೆಲುಬು ಅಂತ ಹೇಳೋದು ಅಲ್ಲಿರುವ ಜನಸಂಖ್ಯೆ. ಆ ಜನಸಂಖ್ಯೆಯನ್ನು ಪ್ರಾಪರಾಗಿ ನಾವು ಯೂಟಿಲೈಸ್ ಮಾಡಿಕೊಂಡ್ರೆ ರಾಷ್ಟ್ರವನ್ನು ಗಟ್ಟಿ ಬೆಳೆಸಲಿಕ್ಕೆ ದೊಡ್ಡ ಕೆಲಸ ಏನಿಲ್ಲ. ಇದು ನಮಗೆ 2014ರಿಂದ ಈಚೆಗೆ ನಮಗೆ ಚೆನ್ನಾಗಿ ನರೇಂದ್ರ ಮೋದಿಯವರು ತೋರಿಸಿಕೊಟ್ಟಿದ್ದಾರೆ. ಇಷ್ಟುವರೆಗೆ ನಮ್ಮ ರಾಷ್ಟ್ರದ ಹೆಸರು ಹೊರಗಡೆ ಎಲ್ಲಿಯೂ ಕೇಳಿಸ್ತಾ ಇರಲಿಲ್ಲ. ಇವತ್ತು ಇಡೀ ಪ್ರಪಂಚ ಭಾರತವನ್ನು ನೋಡ್ತಾ ಇದ್ದಾರೆ. ಇವರೇನು ಮಾಡ್ತಾ ಇದ್ದಾರೆ, ಇವರು ಹೇಗೆ ಮುಂದುವರಿಸ್ತಾರೆ? ಇಷ್ಟೊಂದು ದರಿದ್ರ ರಾಷ್ಟ್ರವಾಗಿರುವ ಭಾರತ ಇಷ್ಟು ಮುಂದೆ ಬರಲಿಕ್ಕೆ ಕಾರಣವೇನು, ಯಾವ ರೀತಿಯಲ್ಲಿ ಅವರು ಮುಂದುವರಿಸಿದ್ದಾರೆ, ಇದನ್ನೆಲ್ಲ ಬೇರೆ ರಾಷ್ಟ್ರಗಳು ನಮ್ಮನ್ನೇ ನೋಡ್ತಾ ಇದ್ದಾರೆ. ಇವತ್ತು ಪಾಕಿಸ್ತಾನ ಆಗಲಿ, ನೇಪಾಳ ಆಗಲಿ, ಚೈನಾ ಆಗಲಿ ಒಂದೊಂದು ಕಡೆಯಿಂದ ನಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಬರೀ ನೋಡೋದು ಮಾತ್ರ, ಮುಂದೆ ಬರಲಿಕ್ಕೆ ಇರೋ ತಾಕತ್ತು ಅವರಿಗೆ ಇಲ್ಲ, ಸಾಧ್ಯವೂ ಇಲ್ಲ. ಯಾಕಂದರೆ ನಮ್ಮಲ್ಲಿ ಅಷ್ಟು ಪೌರುಷ ಉಂಟು, ನಮ್ಮಲ್ಲಿ ಅಷ್ಟು ತಾಕತ್ತುಂಟು, ಅದು ಅವರಿಲ್ಲಿ ಇಲ್ಲ. ಅವರು ಬೇರೆ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾರೆ, ರಷ್ಯಾದಿಂದ ಅಮೇರಿಕೆಯಿಂದ ಪರ್ಚೇಸ್ ಮಾಡಿರ್ಬೋದು, ಅದನ್ನು ಚಲಾಯಿಸೋಕ್ಕಿರುವ ಕೆಪಾಸಿಟಿ ಅವರಿಗಿಲ್ಲ. ನಮ್ಮಲ್ಲಿ ಆ ಥರ ಅಲ್ಲ. ನಮ್ಮಲ್ಲಿ ಎಕ್ಸಾಂಪಲ್ ಆಗಿ 1-2 ತೊಗೊಂಬರ್ತೀವಿ, ನಾವೇ ಅದನ್ನು ಮತ್ತೆ ಅದು ನಾವಾಗೇ ಪ್ರಿಪೇರ್ ಮಾಡ್ತೀವಿ ಇಲ್ಲಿ. ಸೊ ಅದರಲ್ಲಿ ನಾವು ಎಕ್ಸ್ಪರ್ಟ್ ಇರ್ತೇವೆ. ಒಂದು ಎರಡನೇದು, ನಾವು ಏನು ರಿಲೇಷನ್ ಬೇರೆ ರಾಷ್ಟ್ರದ ಜೊತೆಯಲ್ಲಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ತಮಗೆಲ್ಲರಿಗೂ ಗೊತ್ತಿರುತ್ತೆ. ಈಗ ವರ್ಲ್ಡ್ ನಮ್ಮ ಇದರಲ್ಲಿ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ನಾವೊಬ್ಬರು ಮೆಂಬರ್. ಇವತ್ತು 2 ವರ್ಷಕ್ಕೆ ಟೆಂಪರರಿ ಆದರೂ ಕೂಡ ಅದರಲ್ಲಿ 193 ರಾಷ್ಟ್ರಗಳಿರುವುದರಲ್ಲಿ 184 ವೋಟ್ ನಮಗೆ ಕೊಟ್ಟಿದ್ದು. 184 ವೋಟ್ ತಗೊಂಡು ಭಾರತ ನಾವು ಮುಂದೆ ಬಂದಿದ್ದೀವಿ. ಇನ್ನು ಮುಂದೆ 2 ವರ್ಷ ಆದಮೇಲೆ ಇನ್ನು ಎಲೆಕ್ಷನ್ ಇರುತ್ತೆ, ಮೋಸ್ಟ್ಲಿ ನಮಗೊಂದು ಪರ್ಮನೆಂಟ್ ಸೀಟು ಕೂಡ ಸಿಗ್ಬೋದು. ಆ ಕಂಡೀಷನಲ್ಲಿ ಆಗಿದ್ದೀವಿ ಈಗ. ಯಾಕಂದರೆ ಎಲ್ಲ ರಾಷ್ಟ್ರಗಳು ಆ ಫ್ರೆಂಡ್ಶಿಪ್ ನಾವು ಮಾಡ್ಕೊಂಡಿದ್ದೀವಿ. ಮೋದಿಯವರು ಬಂದ ಮೇಲೆ ಆ ಫ್ರೆಂಡ್ಶಿಪ್ ಭಾಳಷ್ಟು ಡೆವಲಪ್ ಆಗಿದೆ. ಅದಕ್ಕೋಸ್ಕರವಾಗಿ 193ರಲ್ಲಿ ಬರೀ 9 ವೋಟು ನಮಗೆ ಲಾಸ್ ಆಗಿರೋದು. ಅದು ಪಾಕಿಸ್ತಾನ, ಚೈನಾ ಅಂತವರು ಮಾತ್ರ. ಅದು ಬೇಕಾಗಿಲ್ಲ ನಮಗೆ. ಸೊ ಆ ರೀತಿಯಲ್ಲಿ ನಾವು ಮಾಡಬೇಕಾಗಿರೋದು ಇನ್ನೂ ಬಹಳಷ್ಟು ಇದೆ, ಮಾಡ್ತಾ ಇದ್ದಾರೆ. ಆ ಮಾಡುವವರಿಗೆ, ಒಳ್ಳೆ ಕೆಲಸ ಮಾಡೋರನ್ನ ಸಪೋರ್ಟ್ ಮಾಡಿ, ಬರೀ ಒಂದು ಪೊಲಿಟಿಕಲ್ ಪಾರ್ಟಿ ಅಂತೇಳಿ ಮಾತ್ರ ಸಪೋರ್ಟ್ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೀನಿ, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಿ, ಒಳ್ಳೆಯದೇ ಆಗುತ್ತೆ. ಕೆಟ್ಟ ಕೆಲಸ ಮಾಡುವವ್ರಿಗೆ ಸಪೋರ್ಟ್ ಮಾಡುವವ್ರಿಗೆ ಅದೇ ಆಗುತ್ತೆ. ಮೊನ್ನೆ ಬ್ಯಾಂಗ್ಳೂರಲ್ಲಿ ಆಗಿರೋ ಕೆಲಸ ನೋಡಿ,
ಅವ್ರನ್ನೆಲ್ಲ ತಗೊಂಡು ಅಲ್ಲಿ ಈಗ ಹುಬ್ಳಿ ಧಾರವಾಡ ಜೈಲಿಗೆ ಹಾಕಿದ್ದಾರೆ. ಬೇಕಾಯ್ತು ಇದೆಲ್ಲ? ಯಾರಿಗೆ ನಷ್ಟ ಆಯಿತು? ಇಷ್ಟೊಂದು ಬೆಂಕಿ ಹಾಕಿ ಅಷ್ಟೊಂದು ಬಸ್ಗಳು ಅಷ್ಟೊಂದು ಕಾರುಗಳು ಲಾಸ್ ಮಾಡ್ಕೊಂಡಿರೋದು ಯಾರಿಗೂ ಹೋಯ್ತು? ಈಗ ಏನಾದರೂ ಆರ್ಡ್ರ್ ಬಂದು ಯಾರು ಅದನ್ನು ಬೆಂಕಿ ಹಾಕಿದ್ದಾರೆ ಅವರು ಭರಿಸಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಕೊಡ್ತಾ ಇದ್ದಾರೆ? ನಿಮ್ಮ ಏನು ಬ್ಯಾಂಕ್ ಡಿಪಾಸಿಟ್ ಇದೆ, ಯಾವುದು ನಿಮ್ಮ ಲ್ಯಾಂಡ್ ಇದೆ, ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾರೆ. ಹಾಗೆಲ್ಲ ಬಿಡೋದಿಲ್ಲ ಈಗ. ಆ ರೀತಿಯಲ್ಲಿ ಅಲ್ಲ, ಮುಂಚೆ ಇರೋದಂಗೆ ಅಲ್ಲ. ಪೊಲಿಟಿಕಲ್ ಸಪೋರ್ಟ್ ಮಾಡಿಬಿಟ್ಟು ನಾವು ಹೊರಗಡೆ ಬರ್ತೀವಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಈಗ ಜನ ಬಿಡೋದಿಲ್ಲ, ಅಂಥವ್ರನ್ನ ಜನ ಬಿಡೋದಿಲ್ಲ. ಅದಕ್ಕೆ ಕೆಲವೊಂದು ಕಡೆ ಪೊಲೀಸ್ ಅಟ್ಯಾಕ್ ಮಾಡಿ ಅವ್ರನ್ನ ಅಲ್ಲೇ ಫಿನಿಷ್ ಮಾಡ್ತಾರೆ. ಯಾಕೆ? ಇನ್ನೊಂದು ಸತಿ ಅವನು ಇಂಥ ಕೆಲಸ ಮಾಡಬಾರ್ದು. ಅದನ್ನೇ ನಾವು ಇಂಪ್ಲಿಮೆಂಟ್ ಮಾಡಬೇಕು. ಭಾರತದಲ್ಲಿ ಆ ಪನಿಷ್ಮೆಂಟ್ ಇಲ್ಲ. ಇಂಪ್ಲಿಮೆಂಟೇಷನ್ ಮೇಕ್ಸ್ ಇಟ್ ಬ್ಯಾಡ್. ಏನು ಆರ್ಡರ್ ಇದ್ದರೂ ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ವೆರಿ ಬೆಸ್ಟ್ ಇನ್ ಇಂಡಿಯಾ, ಬೆಟರ್ ದನ್ ಅದರ್ ಕಂಟ್ರೀಸ್. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಂಪ್ಲಿಮೆಂಟೇಷನ್ ಇಲ್ಲ. ಪೊಲಿಟಿಕಲ್ ಲೀಡರ್ಸ್ ಬಂದುಬಿಡಿ, ಅದು ನಮ್ಮವರಪ್ಪ ಬಿಟ್ಟು ಬಿಡಿ, ಆಯ್ತು ಮುಗೀತು. ಎಂಥ ಅಕ್ರಮ ಅನೀತಿ ಅನಾಚಾರ ಮಾಡಿದರೂ ಕೂಡ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ. ಅದೆಲ್ಲ ಬಿಡಿ, ಅದೆಲ್ಲ ಬೇಡ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅದಕ್ಕೆ ಸಪೋರ್ಟ್ ಮಾಡಿ, ಅದು ಮುಂದೆ ಬರಲಿ, ಒಳ್ಳೆಯದೇ ಆಗಲಿ, ನಮ್ಮ ರಾಷ್ಟ್ರಕ್ಕೂ ಒಳ್ಳೆಯದಾಗಲಿ, ಇಂಡಿವಿಜುವಲ್ಗೂ ಒಳ್ಳೆಯದಾಗಲಿ, ನಮ್ಮ ಗೌರ್ಮೆಂಟು ಚೆನ್ನಾಗಿ ಬರಲಿ ಅಂತೇಳಿ ಆಶಿಸ್ತಾ. ಚೋಟಮಂಗಳೂರು ಲಯನ್ಸ್ ಕ್ಲಬ್ ನಿಕಟಪುರ ಅಧ್ಯಕ್ಷರು ನಮಿತಾ ಶ್ಯಾಮ್, ಸತೀಶ್ ಭಂಡಾರಿ, ಲಯನ್ಸ್ ಕಾರ್ಯದರ್ಶಿ ಲಯನ್ ಶ್ರೀಮತಿ ಮಲ್ಲಿಕಾ ಎಸ್ ಭಂಡಾರಿ, ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಶ್ರೀ ಧೀರಜ್ ಗಟ್ಟಿ, ರಾಜೇಶ್ ಗಟ್ಟಿ ಕೊಲ್ಯ, ಸೂರಜ್ ಮಹಾಲೆ, ಕಿರಣ್ ಕೊಲ್ಯ, ಜಗದೀಶ್ ಮಂಗಳೂರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಶ್ರೀ ಸ್ವಾಮಿ ರಮಾನಂದಾಶ್ರಮ ಶಾಲೆಗೆ ಶೌಚಾಲಯ ದುರಸ್ತಿ ಬೇಲಲು ಆಯ್ರೆಯ್ತದ. ಈ ಪೊರ್ತು ಹಳೆ ವಿದ್ಯಾರ್ಥಿ ಸಂಘದಕ್ಕಲು ಲಯನ್ಸ್ ಕ್ಲಬ್ಗೆ ಮನವಿನ ಕೊರಿಯರು. ರಮಾನಂದಾಶ್ರಮ ಶಾಲಾ ಮುಖ್ಯೋಪಾಧ್ಯಾಯರು ಶ್ರೀಮತಿ ಪದ್ಮಾವತಿ ಎತ್ಕೊಂದು ಸಭೆ ಸ್ಥಾರಿಕೆ ಮಲ್ತೇರು. ಅಧ್ಯಾಪಕರು ಎಂಸಿ ಕೋರೆ, ಜಯಂತ್ ಸಭೆ ಸ್ಥಾರಿಕೆ ಮಲ್ತೇರು. ಮಲ್ಲಿಕಾ ಎಸ್ ಭಂಡಾರಿ ಸೊಲ್ಮೆ ಸಂದಾಯರು. ಪ್ರೆಸಿಡೆಂಟ್ ಲಯನ್ ನಮಿತಾ ಶ್ಯಾಮ್ರವರು, ಲಿಯೋ ಅಧ್ಯಕ್ಷೆ ಪ್ರಣವಿ ಉಚ್ಚಲ್ಲಿ, ಲಿಯೋ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ ಅವನಿ ಶ್ಯಾಮ್, ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ಲಯನ್ಸ್ ಸತೀಶ್ ಭಂಡಾರಿ ಅವರಿಗೂ ಲಯನ್ಸ್ ಕ್ಲಬ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅವಿರ್ದ ಬೊಕ್ಕ ವನ ಮಹೋತ್ಸವ ಕಾರ್ಯಕ್ರಮ ನಡೆತಂಡದು.